ಧರ್ಮದ ನಡುವೆ ರಾಜಕೀಯ ಹೆಸರು ನಡೆಯುತ್ತಿರುವ ಗಲಭೆ ದೌರ್ಜನ್ಯಗಳು ಕೊನೆಗಾಣಬೇಕಾದರೆ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ವಿಧಾನಸಭೆಯನ್ನು ಪ್ರವೇಶಿಸಬೇಕಾಗಿದೆ ಎಂದು ಬಿಎಂ ಭೈಬರ್ ಹೇಳಿದ್ದಾರೆ. ಅವರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಎಸ್ಡಿಪಿಐ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಿ ಮಾತನಾಡಿದರು. ಸಂಘ ಪರಿವಾರ ನೇರವಾಗಿ ಧರ್ಮ ರಾಜಕಾರಣ ಮಾಡಿ ಸಮಾಜದಲ್ಲಿ ಅಶಾಂತಿ ಸೃಷ್ಟಿಸಿದರೆ ಕಾಂಗ್ರೆಸ್ ಪಕ್ಷ ಅವರ ಕಾಲಡಿಯಲ್ಲಿದ್ದು ಅವರ ಬಗ್ಗೆ ಮೃದು ಧೋರಣೆ ಕಂಡಿದೆ. ಇದೆಲ್ಲವೂ ಕೊನೆಗಾಣಬೇಕಾದರೆ ಬಂಟ್ವಾಳದಲ್ಲಿ ಇಲಿಯಾಸ್ ತುಂಬೆ ಅವರನ್ನು ಹೆಚ್ಚಿನ ಮತಾಂತರದಿಂದ ಗೆಲ್ಲಿಸಬೇಕು ಎಂದು ಮಂಗಳೂರು ಕ್ಷೇತ್ರ ಎಸ್ಡಿಪಿಐ ಪಕ್ಷದ ಅಭ್ಯರ್ಥಿ ರಿಯಾಜ್ ಪರಂಗಿಬೆತೆ ಈ ಸಂದರ್ಭದಲ್ಲಿ ಮಾತನಾಡಿದರು. ಕಾಂಗ್ರೆಸ್ ಬಿಜೆಪಿ ಅಜೆಂಡಾ ಬೇರೆ ಆದರೂ ಅವರ ಮನೋಭಾವನೆಗಳು ಒಂದೇ ಇವೆ. ಬಿಜೆಪಿ ಆಡಳಿತದಲ್ಲಿ ರಾಜ್ಯದ ಜನತೆ ನ್ಯಾಯ ನಿರಾಕರಣೆ ಆದಾಗ ಕಾಂಗ್ರೆಸ್ ಮೌನವು ಬಿಜೆಪಿ ಮತ್ತಷ್ಟು ಮಹತ್ವ ನೀಡಿದೆ ಎಂದು ಆರೋಪಿಸಿದರು. ಪಕ್ಷಗಳ ಮೌನವು ಬಹಳ ಅಪಾಯಕಾರಿಯಾದಂತಹ ಪರಿಸ್ಥಿತಿಯನ್ನ ಇವತ್ತು ಜಿಲ್ಲೆಯಲ್ಲಿ ತಂದು ನಿಲ್ಲಿಸಿದೆ. ಇವರ ಮೌನಕ್ಕೆ ಸಲ್ಲಿಸುತ್ತೇನೆ. ಹಸಿವು ಮುಕ್ತ ಭಯಮುಕ್ತ ಸಮಾಜದ ನಿರ್ಮಾಣಕ್ಕಾಗಿ ಬದ್ಧರಾಗಿರುವಂತಹ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಜಾತ್ಯತೀತೆಯನ್ನ ಗಟ್ಟಿಗೊಳಿಸಲಿಕ್ಕೆ ತನ್ನ ಎಲ್ಲಾ ಸಾಮರ್ಥ್ಯವನ್ನು ಧಾರೆ ಇರುವಂತಹ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಬಂಟ್ವಾಳ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತಿನ ಈ ಕಲುಷಿತ ರಾಜಕೀಯ ವಾತಾವರಣದಲ್ಲಿ ಯಾರು ಕೋಮುವಾದಿಗಳು ಯಾರು ಜಾತ್ಯತೀತರು ಎಂಬುದು ಗುರುತಿಸಲಿಕ್ಕೆ ಸಾಧ್ಯವಾಗದಂತಹ ಈ ಒಂದು ಅತ್ಯಂತ ವಿಷಮಯವಾದಂತಹ ಒಂದು ಸನ್ನಿವೇಶದಲ್ಲಿ ಒಂದು ಸಮಾಜದಲ್ಲಿ ಒಂದು ಹೊಸ ನವನಿರ್ಮಾಣದ ಕ್ರಾಂತಿಯನ್ನ ಸಂದೇಶವನ್ನ ಕೊಟ್ಟುಕೊಂಡು ಮೇಲೆ